ವಿಶ್ವದ ಅತ್ಯಂತ ಹೆಚ್ಚು ಭಕ್ತರನ್ನು ತನ್ನತ್ತ ಸೆಳೆಯುವ ಕೇರಳ ರಾಜ್ಯದ ಶಬರಿಮಲೆ ದೇವಸ್ಥಾನವು ಮಂಡಲ ಪೂಜೆಗಾಗಿ ಭಕ್ತರಿಗಾಗಿ ತೆರೆದಿದೆ. ಸುಮಾರು 2 ತಿಂಗಳಿಗೂ ಮಿಕ್ಕಿ ದಿನಗಳು ಶಬರಿಮಲೆ ತೆರೆಯಲಿದ್ದು, ಈ ಬಾರಿಯೂ ಕೋಟಿಗೂ ಮಿಕ್ಕಿದ ಭಕ್ತರು ಈ ದಿನಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯಲಿದ್ದಾರೆ. ಕುರುಡ ಕುಂಟ, ಹಣವಂತ ಸಿರಿವಂತ, ಮೇಲು ಕೀಳು, ಜಾತಿ ಧರ್ಮದ ಭೇದವಿಲ್ಲದೆ ಅಯ್ಯಪ್ಪನ ಸನ್ನಿಧಾನಕ್ಕೆ ಭಕ್ತರು ಆಗಮಿಸುತ್ತಾರೆ. ಭಕ್ತರ ಜೊತೆಗೆ ಕೆಲವು ಪ್ರಾಣಿಗಳು ಅಯ್ಯಪ್ಪನ ದರ್ಶನಕ್ಕಾಗಿ ಬರುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ಅದರಲ್ಲೂ ಕಾಲ್ನಡಿಗೆಯಲ್ಲಿ ಶಬರಿಮಲೆಗೆ ತೆರಳುವ ಭಕ್ತರ ಜೊತೆಗೆ ಶ್ವಾನಗಳು ನೂರಾರು ಕಿಲೋಮೀಟರ್ ಭಕ್ತರೊಂದಿಗೆ ತೆರಳುತ್ತವೆ. ಇಂತಹುದೇ ಒಂದು ನಾಯಿಯೊಂದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದ ಅಯ್ಯಪ್ಪ ಭಕ್ತರ ಜೊತೆಗೆ 600 ಕಿಲೋಮೀಟರ್ ಸಾಗಿ ಕೇರಳದ ಕಾಸರಗೋಡು ಜಿಲ್ಲೆಯನ್ನು ತಲುಪಿದೆ. ನವೆಂಬರ್ 4ರಂದು ಬೆಳ್ಳೇರಿ ಗ್ರಾಮದ 10 ಮಂದಿ ಅಯ್ಯಪ್ಪ ವೃತ್ತಧಾರಿಗಳು ಶಬರಿಮಲೆಗೆ ಕಾಲ್ನಡಿಗೆ ಮೂಲಕ ತೆರಳಿದ್ದರು. ತಮ್ಮ ಗ್ರಾಮದಿಂದ ಸುಮಾರು 40 ಕಿಲೋಮೀಟರ್ ದೂರ ಕ್ರಮಿಸಿದ್ದ ಅಯ್ಯಪ್ಪ ಮಾಲಾಧಾರಿಗಳನ್ನು ಶ್ವಾನವೊಂದು ಸದ್ದಿಲ್ಲದೆ ಹಿಂಬಾಲಿಸುತ್ತಿರುವುದನ್ನು ತಂಡದ ಸದಸ್ಯರ ಗಮನಕ್ಕೆ ಬಂದಿತ್ತು. ಶ್ವಾನವನ್ನು ಎಷ್ಟು ಓಡಿಸಿದರೂ ಶ್ವಾನ ಅಯ್ಯಪ್ಪ ಭಕ್ತರನ್ನು ಹಿಂಬಾಲಿಸುವುದನ್ನು ಬಿಟ್ಟಿಲ್ಲ. ಬಳಿಕ ದಾರಿ ಕಾಣದೆ ಅಯ್ಯಪ್ಪ ಭಕ್ತಾದಿಗಳು ಆ ಶ್ವಾನವನ್ನು ತಮ್ಮ ಜೊತೆಗೆ ಸೇರಿಸಿಕೊಂಡು ಸುಮಾರು 600 ಕಿಲೋಮೀಟರ್ ಸಾಗಿ ಇದೀಗ ಕಾಸರಗೋಡು ತಲುಪಿದ್ದಾರೆ. ಶ್ವಾನ ನಮ್ಮ ಜೊತೆಯೇ ಬರುತ್ತಿದ್ದು, ನಾವು ನೀಡಿದ ಆಹಾರವನ್ನು ಸೇವಿಸುತ್ತದೆ. ಬೇರೆ ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ. ಬೆಳಗ್ಗೆ 3 ಗಂಟೆ ಹೊತ್ತಿಗೆ ಪ್ರತಿದಿನ ಕಾಲ್ನಡಿಗೆಯನ್ನು ಆರಂಭಿಸುತ್ತೇವೆ. ರಾತ್ರಿ 8 ಗಂಟೆಗೆ ದಾರಿ ಮಧ್ಯೆ ಸಿಗುವ ದೇವಸ್ಥಾನಗಳಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತೇವೆ. ಶ್ವಾನ ಕೂಡ ನಾವು ತಂಗುವ ಪಕ್ಕದಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳುತ್ತದೆ. ನಾವು ಹೊರಡುವ ಮೊದಲೇ ಶ್ವಾನ ಕೂಡ ಹೊರಟು ನಿಲ್ಲುತ್ತದೆ ಎನ್ನುತ್ತಾರೆ ಅಯ್ಯಪ್ಪ ಮಾಲಾಧಾರಿ ಮೌನೇಶ್ ರಾಚಪ್ಪ ಬಡಿಗೇರ್. ಪಾದಯಾತ್ರೆ ಆರಂಭಿಸಿ ಈಗಾಗಲೇ 14 ದಿನಗಳು ಕಳೆದಿದ್ದು, 600 ಕಿಲೋಮೀಟರ್ ಶ್ವಾನವು ನಮ್ಮ ಜೊತೆಗೇನೆ ಬರುತ್ತಿದೆ. ಅಯ್ಯಪ್ಪ ಸ್ವಾಮಿಯೇ ನಮ್ಮ ಜೊತೆಗೆ ನಮಗಾಗಿ ಬರುತ್ತಿದ್ದಾರೆ ಎನ್ನುವ ಭಾವನೆ ಮೂಡುತ್ತಿದ್ದು, 500 ಕಿಲೋಮೀಟರ್ ನಮ್ಮ ಜೊತೆಗೆ ಬರುತ್ತದೆ ಎನ್ನುವ ಭರವಸೆಯೂ ಇದೆ. ಮುಂದಿನ ಡಿಸೆಂಬರ್ 4 ಅಥವಾ 5ನೇ ತಾರೀಕಿಗೆ ಶಬರಿಮಲೆ ತಲುಪಲಿದ್ದೇವೆ ಎನ್ನುತ್ತಾರೆ. ಇವಾಗ 600 ಕಿಲೋಮೀಟರ್ ನಮ್ಮ ಜೊತೆ ಬರ್ತಿದೆ. ಶ್ವಾನದ ವಿಶೇಷ ಏನೆಂದರೆ, ಅದು ಏನಾದ್ರು ಹಾಲು ಯಾರಾದರೂ ಬೇರೆ ಸ್ವಾಮಿಗಳು ಹಾಕಿದ್ರೆ ತಿನ್ನಲ್ಲ ಸ್ವಾಮಿ. ನಾವು ಹಾಕಿದ್ರೆ ಅಷ್ಟೇ ತಿನ್ನುತ್ತೆ. ಬೆಳಗ್ಗೆ 2:30ರಿಂದ ಎದ್ದು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ವಾಮಿ. ಆವಾಗಲೇ ನಮ್ಮ ನಾವು 8 ಗಂಟೆಗೆ ಸ್ಟಾಪ್ ಮಾಡ್ತೀವಿ. 8 ಗಂಟೆಗೆ ಮತ್ತೆ ರೆಸ್ಟ್ ಮಾಡುತ್ತೆ. ಮತ್ತು 4 ಗಂಟೆ 4:45 ಎದ್ದು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ವಾಮಿ. ಅವಾಗ ಮತ್ತೆ ನಮ್ಮ ಬೆನ್ನನ್ನು ಬರುತ್ತೆ. ಹಾದಿಯಲ್ಲಿ ಎಲ್ಲಿ ಹೋಗಲ್ಲ ಸ್ವಾಮಿ. ಮತ್ತೊಂದು ಶ್ವಾನ ನೋಡಿದರೆ ಎಲ್ಲಿ ಹೋಗಲ್ಲ, ನಮ್ಮ ಬೆನ್ನ ಇರುತ್ತೆ ಅಂತೆ. ನಮ್ಮ ಸ್ವಾಮಿಗಳು ಹಾಕಿದ್ರೆ ಅಷ್ಟೇ ಫುಡ್ ತಿನ್ನುತ್ತೆ, ಅದನ್ನ ಬಿಟ್ಟರೆ ತಿನ್ನಲ್ಲ. ಅದು ಹಾಲು ಹಣ್ಣು ನಾವು ಏನು ತಿಂತೀವೋ ಅದನ್ನು ಹಾಕ್ತೀವಿ ಸ್ವಾಮಿ. ಪ್ರತಿದಿನ ಎಷ್ಟು ಕಿಲೋಮೀಟರ್? 30ರಿಂದ 40 ಕಿಲೋಮೀಟರ್ ನಡೀತೇವೆ ಸ್ವಾಮಿ. ಡೈಲಿ 30ರಿಂದ 40 ಕಿಲೋಮೀಟರ್ ನಡೀತೇವೆ. ಅಂದರೆ ಒಂದು 5-10 ಕಿಲೋಮೀಟರ್ ಅಲ್ಲಿ ರೆಸ್ಟ್ ತಗೋತೀರಾ? ಹಾಂ, ಸ್ವಲ್ಪ ಹಾದಿ ಕೊಟ್ಟು ರೆಸ್ಟು ಮಾಡ್ಕೊಂಡು ಬರ್ತೀವಿ ಸ್ವಾಮಿ. ಕಂಟಿನ್ಯೂ ನಡೆಯಲ್ಲ, ಒಂದು ಸ್ವಲ್ಪ ಕುಂತು ನಡ್ಕೊತೀವಿ. ಈ ಶ್ವಾನ ಎಲ್ಲಿಂದ ಸ್ಟಾರ್ಟ್ ಮಾಡಿ? ಇದು ಕಲ್ಲೋಳಿ ಗ್ರಾಮ, ಗೋಕಾಕ್ ತಾಲೂಕಿನ ಕಲ್ಲೋಳಿ ಗ್ರಾಮದಿಂದ ಸ್ಟಾರ್ಟ್ ಮಾಡಿ ಸ್ವಾಮಿ. ಒಂದು 15ರಿಂದ 16 ಕಿಲೋಮೀಟ್ರ್ ಬಂತು. ಅವಾಗ ನಮ್ಮ ಗುರುಗಳಿಂದ ಹೊಡೆದ್ರು, ಹೋಗಲಿಲ್ಲ. ಹಾಗೆ ಬಂತು ಒಂದು ಅಂಗಡಿಯಲ್ಲಿ ಬಿಸ್ಕೆಟ್ ಹಾಕಿದ್ದು ಸ್ವಾಮಿ. ಬಂದಿತ್ತು, ಹಂಗೆ ಸ್ಟಾರ್ಟ್ ಮಾಡಿತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಹಂಗೆ ನಮ್ಮ ಕಡೆನೇ ಬಂದು 600 ಕಿಲೋಮೀಟ್ರ್ ನೋಡು ಇವಾಗ ಸ್ವಾಮಿ. ಎಷ್ಟು ಕಿಲೋಮೀಟರ್ ಪಾದಯಾತ್ರೆ? ಈಗ 600 ಕಿಲೋಮೀಟ್ರ್ ಆಗಿದೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದಿಂದ ನವೆಂಬರ್ 4, 11, 2023ರಂದು ಶ್ರೀ ಸನ್ನಿಧಾನ ಶಬರಿಮಲೆಗೆ ಪಾದಯಾತ್ರೆ ಹೊರಟಿದ್ದೇವೆ. ಡಿಸೆಂಬರ್ 4 ಅಥವಾ 5ನೇ ತಾರೀಕು ನಮ್ಮ ದರ್ಶನ ಶಬರಿಮಲೆಯಲ್ಲಿ ಆಗುತ್ತೆ, ಅಯ್ಯಪ್ಪನ ದರ್ಶನ ಆಗುತ್ತೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕಲ್ಲೋಳಿ ಗ್ರಾಮದಿಂದ ಶ್ವಾನವೊಂದು ನಮ್ಮ ಜೊತೆಯಲ್ಲಿ ಪಾದಯಾತ್ರೆಯನ್ನು ಮಾಡ್ತಾಯಿದೆ. ಆ ಶ್ವಾನದ ವಿಶೇಷತೆ ಅಂದರೆ, ಕರುಣಾಸಾಗರನಾದ ಕಲಿಯುಗವರ್ಧನು ಅಯ್ಯಪ್ಪ ಸ್ವಾಮಿಯೇ ನಮ್ಮ ಜೊತೆಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾನೆ ಅನ್ನೋ ಭಾವ ನಮ್ಮ ಎಲ್ಲ 10 ಮಾಲಾಧಾರಿಗಳಲ್ಲಿ ಬಂದಿದೆ. ಅಯ್ಯಪ್ಪ ಸ್ವಾಮಿ ಈಗ ನಾವು ಕಾಸರಗೋಡು ನಗರಕ್ಕೆ ಬಂದಿದ್ದೀವಿ. 600 ಕಿಲೋಮೀಟರ್ಗಳ ಪ್ರಯಾಣ ಶ್ವಾನವೂ ನಮ್ಮ ಒಡನೆ ಬಂದಿದೆ. ಇನ್ನೂ 600 ಕಿಲೋಮೀಟರ್ಗಳ ಪ್ರಯಾಣ ಬಾಕಿ ಇದೆ. ಅಯ್ಯಪ್ಪ ನಮ್ಮೊಡನೆ ಇನ್ನೂ 600 ಕಿಲೋಮೀಟರ್ಗಳು ಬರ್ತಾನೆ ಅನ್ನೋ ವಿಶ್ವಾಸ ಎಲ್ಲ ಅಯ್ಯಪ್ಪ ಸ್ವಾಮಿಗಳಲ್ಲಿ ಬಂದಿದೆ. ಆ ಕರುಣಾಸಾಗರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸ್ವಾಮಿ ಶರಣ.